ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಗಿರಣಿ ಲೇಔಟ್ನಲ್ಲಿರುವ ಸ್ಥಳೀಯಾಕಾಂಕ್ಷಿಗಳ ಕಚೇರಿಯಲ್ಲಿ ಔರಾದ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸ್ಥಳೀಯರಿಗೆ ನೀಡಬೇಕೆಂದು ಒತ್ತಾಯಿಸಿ ಸ್ಥಳೀಯಾಕಾಂಕ್ಷಿಗಳಿಂದ ಸುದ್ದಿಗೋಷ್ಠಿ ನಡೆಯಿತು. ಔರಾದ ಮೀಸಲು ಕ್ಷೇತ್ರದಿಂದ ಮುಂಬರುವ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿ ಕಣಕ್ಕೆ ಇಳಿಸಬೇಕೆಂದು ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ಶ್ರೀ ಎಚ್.ಕೆ. ಮುನಿಯಪ್ಪ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್, ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ, ಸನ್ಮಾನ್ಯ ಶ್ರೀ ಎಚ್. ಆಂಜನೇಯ ಅವರನ್ನು ಭೇಟಿ ಮಾಡಿ ಸ್ಥಳೀಯರಿಗೆ ಟಿಕೆಟ್ ನೀಡಿದರೆ ಈ ಬಾರಿ ಪಕ್ಷವು ಗೆಲ್ಲಲು ಸಹಕಾರಿಯಾಗಲಿದೆ. ನಾವೆಲ್ಲ ಸ್ಥಳೀಯ ಆಕಾಂಕ್ಷಿ, ಸ್ಥಳೀಯ ಜ್ವಲಂತ ಸಮಸ್ಯೆ ಅರಿತವರು ನಾವು ಹಾಗೂ ತಾಲೂಕಿನ ಸ್ಥಳೀಯ ಜನತೆ ಹಾಗೂ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು, ಪ್ರಬಲ ನಾಯಕರೆಲ್ಲರೂ ಒಂದುಗೂಡಿ ಪಕ್ಷವನ್ನು ಗೆಲ್ಲಿಸುತ್ತೇವೆಂದು ವರಿಷ್ಠರ ಗಮನಕ್ಕೆ ತಂದಿರುವುದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈ ಬಾರಿ ಸ್ಥಳೀಯರಿಗೆ ಟಿಕೆಟ್ ನೀಡಿದರೆ ಮಾತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲಲು ಸಾಧ್ಯ. ಇಲ್ಲ ಅಂದರೆ ಔರಾದ್ ತಾಲೂಕಿನಲ್ಲಿ ಪಕ್ಷದಲ್ಲಿ ಕಾರ್ಯಕರ್ತರು ಹುಡುಕಿದರೆ ಸಿಗೋದಿಲ್ಲ. ಅಂತಹ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದು ಎಲ್ಲ ಸ್ಥಳೀಯ ಆಕಾಂಕ್ಷಿಗಳು ಕಳವಳ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಆದ ಶ್ರೀ ಶಿವರಾಜ್ ದೇಶಮುಖ್ ಹಾಗೂ ಸ್ಥಳೀಯ ಆಕಾಂಕ್ಷಿಗಳಾದ ಬಂಟಿ ದರ್ಬಾರೆ, ಕೆ.ಟಿ. ವಿಶ್ವನಾಥ್, ರಾಮಣ್ಣ ಒಡೆಯರ್, ವಿಶ್ವನಾಥ ದೀನೆ, ಶಿವಮೂರ್ತಿ ಸುಬಾನೆ ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಇವತ್ತು ಔರಾದ್ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಕರೆದಿರುವ ಕಾರಣ ಏನಂತಂದ್ರೆ, ಈಗಾಗಲೇ ಹಿಂದೆ ಒಂದು ವಾರದ ಹಿಂದೆ ನಾವೆಲ್ಲರೂ ಕೂಡಿ, ಸ್ಥಳೀಯರೆಲ್ಲರೂ ಕೂಡಿ, ಸ್ಥಳೀಯ ಆಕಾಂಕ್ಷಿಗಳೆಲ್ಲರೂ ಕೂಡಿ ಪಕ್ಷದ ವರಿಷ್ಠರಿಗೆ ಒಂದು ಮನವಿಯನ್ನು ಕೊಟ್ಟು ಸ್ಥಳೀಯರಿಗೆ ಪರಿಗಣಿಸಿ, ಸ್ಥಳೀಯರ ಒಂದು ಕೂಗು ಕೂಡ ಇದೆ, ಸ್ಥಳೀಯ ಮತದಾರರ ಕೂಗು ಕೂಡ ಸ್ಥಳೀಯರಿಗೆ ಬೆಂಬಲಿಸಿ, ಸ್ಥಳೀಯರಿಗೆ ಏನಂತಂದ್ರೆ ಟಿಕೆಟ್ ಕೊಟ್ಟರೆ ನಾವು ಗೆಲ್ಲಿಸ್ತೀವಂತ ಅಂತ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕೇನಂತಂದ್ರೆ ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಹಿರಿಯರಿಗೆ, ಪಕ್ಷದ ಹಿರಿಯರಿಗೆ, ವರಿಷ್ಠರಿಗೆ ಈಗ ನಾವು ಮನವಿ ಮಾಡಿದ್ದೀವಿ, ಅವ್ರಿಗೆ ಮನದಟ್ಟು ಮಾಡಿದ್ದೀವಿ. ಸ್ಥಳೀಯರಿಗೆ ಟಿಕೆಟ್ ಕೊಡುವುದರಿಂದ ನಾವು ಇಲ್ಲಿ 100% ಗೆಲ್ತೀವಿ ಅಂತ ಹೇಳಿ ನಾವೇನಂದ್ರೆ ಇವತ್ತು ಅವರಿಗೆ ಹೇಳಿ ಬಂದಿದ್ದೀವಿ. ಈಗ ನಾವೆಲ್ಲರೂ ಈ ಸ್ಥಳೀಯ ಆಕಾಂಕ್ಷಿಗಳಲ್ಲಿ ಯಾರಿಗಾದರೂ ಟಿಕೆಟ್ ಕೊಟ್ಟಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಅಂತ ಹೇಳಿ ವರಿಷ್ಠರಿಗೆ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಈಗ ನಾವು ಆಗ್ರಹಪಡಿಸೋದು ಒಂದೇ, ಇಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸತಕ್ಕಂಥವ್ರು ನಾವು, ನಮ್ಮನ್ನು ಬಿಟ್ಟು ಹೊರಗಿನದು ಹೈಕಮಾಂಡ್ ಲೆವೆಲ್ನಲ್ಲಿ, ಟಾಪ್ ಲೆವೆಲ್ನಲ್ಲಿ ಇವತ್ತೇನಂದ್ರೆ ಲಾಬಿ ಮಾಡಿ 3 ಸರ್ತಿ ಟಿಕೆಟ್ ಅನ್ನೋದನ್ನು ಪಡೆದು ಇವತ್ತು ಮರಳಿ ವಾಪಸ್ ಬಂದಿಲ್ಲ. ಇವತ್ತು 65,000 ಜನರನ್ನ ನಂಬ್ಕೊಂಡು ಇವತ್ತು ನಮ್ಗೆ ಏನಾದ್ರು ಮತ ಹಾಕಿದ್ದಾರೆ, ಮತ ಚಲಾವಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸುವ ಉದ್ದೇಶದಿಂದ ಮತ ಚಲಾವಣೆ ಮಾಡಿದವರ ಸ್ಥಿತಿ ಏನಾಗಬೇಕು? ಇವತ್ತು ನಾವೆಲ್ಲ ಗಂಭೀರ ಪರಿಸ್ಥಿತಿಯಲ್ಲಿದ್ದೀವಿ. 15 ವರ್ಷ ಸತತವಾಗಿ ಬಿಜೆಪಿ ಆಡಳಿತದಲ್ಲಿ ಏನಂದ್ರೆ ಅಧಿಕಾರ ಇದೆ. ಅವರು ಏನಂದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಗುರಿಯಾಗಿಸಿಕೊಂಡು ಇವತ್ತೇನಾದ್ರು ಟಾರ್ಗೆಟ್ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ನಾವು ವರಿಷ್ಠರಲ್ಲಿ ಮನವಿ ಮಾಡೋದು, ಈ ಮೊನ್ನೆ ಎಲ್ಲ ಆಕಾಂಕ್ಷಿಗಳ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಏನಂದ್ರೆ ನಮ್ದು ಒಂದೇ ಕೂಗು, ನಮ್ಮ ಸ್ಥಳೀಯರಿಗೆ ಮನ್ನಣೆ ಕೊಡ್ರಿ, ನಮ್ಮ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟಾಗ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಆದರೆ ಈಗ ನಮ್ಮ ವಿಶೇಷವಾಗಿ ಒತ್ತಾಯ ಕೂಡ ಇದೆ, ಹೈಕಮಾಂಡ್ ಒತ್ತಾಯ ಇದೆ, ದಿಲ್ಲಿ ಹೈಕಮಾಂಡ್ ಒತ್ತಾಯ ಇದೆ, ರಾಜ್ಯ ಹೈಕಮಾಂಡ್ ಒತ್ತಾಯ ಇದೆ, ಜಿಲ್ಲಾ ಡಿಸಿಸಿ ಅವರಿಗೆ ಒತ್ತಾಯ ಇದೆ, ತಾಲೂಕಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಪರಿಗಣಿಸದಿದ್ದಲ್ಲಿ ಹಿಂದೆ ಏನು ಹೀನಾಯವಾಗಿ ಸೋಲು ಕಂಡಿತು ಅದೇ ಪರಿಸ್ಥಿತಿ ಮುಂದುವರಿತು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲ ಹೈಕಮಾಂಡ್ ಅವರಿಗೆ, ಎಲ್ಲ ಪಕ್ಷದ ವರಿಷ್ಠರಿಗೆ ನನ್ನೊಂದೇ ಮನವಿ, ನಮ್ಮಲ್ಲಿ ಯಾರಿಗಾದರೂ ಒಬ್ಬರಿಗೆ ಗುರುತಿಸಿ ನೀವು ಟಿಕೆಟ್ ಕೊಟ್ಟಲ್ಲಿ ನಾವು 100% ಅನ್ನೋದಂದ್ರೆ ಈ ಸಾರಿ ಗೆಲ್ತೀವಿ. ಪ್ರಭು ಚವ್ಹಾಣ್ ಅವರ ದುರಾಡಳಿತ ಹೆಚ್ಚಾಗಿದೆ, ಜನರು ಬೇಸತ್ತು ಹೋಗಿದ್ದಾರೆ. ಅದಕ್ಕಾಗಿ ನಾವು 100% ನಾವು ಈ ಸಾರಿ ಗೆಲ್ತೀವಿ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕಂತ ಹೇಳಿ ಮನವಿ ಮಾಡ್ತೇನೆ. ಬಂಟಿ ದರ್ಬಾರೆ, ಕಾಂಗ್ರೆಸ್ ಮುಖಂಡರು.